ಇವರದ್ದು ಯಾತನಾಮಯ ಬದುಕು. ತಮ್ಮೂರು ತನ್ನವರನ್ನ ಬಿಟ್ಟು ಕೂಲಿ ಕೆಲಸ ಮಾಡಿಕೊಂಡು ಹೊಟ್ಟೆ ಹೊರೆದುಕೊಳ್ಳುವಂತಹ ಇವರ ಬದುಕು ಇದೀಗ ಭೀತಿಗೆ ಬಿದ್ದಿದೆ. ಹೌದು, ತಮ್ಮ ಹೊಟ್ಟೆ ಪಾಡಿಗಾಗಿ ಊರು ಬಿಟ್ಟು ಮಂಗಳೂರಿನ ಇಂಡಸ್ಟ್ರಿಯಲ್ ಏರಿಯಾ ಬೈಕಂಪಾಡಿ ಸೇರಿಕೊಂಡ ಜನಕ್ಕೆ ಇದೀಗ ಸಂಕಷ್ಟ ಬಂದೊದಗಿದೆ. ಸರಿಸುಮಾರು 100 ರಿಂದ 200 ಕೂಲಿ ಕಾರ್ಮಿಕರಿದ್ದು ಈ ಮೊದಲು ಅಲ್ಲಲ್ಲಿ ಕೂಲಿ ಕೆಲಸ ಮಾಡಿ ಹೇಗೋ ಜೀವನ ಸಾಗಿಸ್ತಾ ಇದ್ರು. ಮೊದಲೇ ಹೊರ ಜಿಲ್ಲೆಯಿಂದ ಬಂದ ಕಾರ್ಮಿಕರು ನೆಲೆಯೂರಲು ಸರಿಯಾದ ವ್ಯವಸ್ಥೆ ಇಲ್ಲದೆ ಕಂಗಾಲಾಗಿದ್ರು. ಇದಕ್ಕಾಗಿ ತೋಕೂರಿನ ಅಂಗರಗುಂಡಿ ಎಂಬಲ್ಲಿ ಅಲ್ಲಿನ ನಿವಾಸಿಯೊಬ್ಬರಲ್ಲಿ ವಾಸಕ್ಕೆ ಸ್ಥಳ ಅಂಗಲಾಚ್ತಾರೆ ಕಾರ್ಮಿಕರು. ಇದರನ್ವಯ ಆ ವ್ಯಕ್ತಿಯು ಇವರಿಗೆ ಅಲ್ಲೇ ಬಾಡಿಗೆಗೂಡಿಸಲು ಸ್ಥಳವನ್ನ ನೀಡ್ತಾನೆ. ಆದರೆ ಆತ ಮೊದಲಿದ್ದಂತಹ ಆ ಜಾಗ ಈಗ ಕೆಇಡಿಬಿ ಅಧೀನಕ್ಕೆ ಒಳಪಟ್ಟಿದೆ. ವಾಸ್ತವಿಕವಾಗಿ ಈ ಜಾಗ ಸರ್ಕಾರದ ಸೊತ್ತು. ಆದರೆ ತನ್ನದೇ ಜಾಗವೆಂಬಂತೆ ಕಾರ್ಮಿಕರನ್ನ ನಂಬಿಸಿ ಆತ ಬಾಡಿಗೆಗೆ ಜಾಗ ಕೊಟ್ಟಿದ್ದಾನೆ. ಇದನ್ನರಿಯದ ಮುಗ್ಧ ಕಾರ್ಮಿಕರು ಪ್ರತಿ ಒಂದು ಕುಟುಂಬದಂತೆ ₹200 ಕೊಡ್ತಾ ಇದೆ. ಅದು ಹೆಂಚಿನ ಮನೆಯಾದ್ರೆ 800 ತನಕ ಬಾಡಿಗೆ ಕಟ್ಟಬೇಕಾಗುತ್ತೆ. ಒಂದು ಕಡೆ ಪ್ಲಾಸ್ಟಿಕ್ ನಿಂದ ಹೊದಿಕೆಯಾದ ಮನೆ, ಸರಿಯಾದ ಸವಲತ್ತುಗಳಿಲ್ಲ, ಬಯಲು ಶೌಚ, ಚಿಕ್ಕ ಚಿಕ್ಕ ಮಕ್ಕಳನ್ನ ಹೊಂದಿರುವ ಈ ಕುಟುಂಬ ಮಾರಕ ರೋಗಗಳಿಗೆ ಕುತ್ತಾಗುವುದರಲ್ಲಿ ಸಂಶಯವೇ ಇಲ್ಲ. ಇದರ ಬಗ್ಗೆ ಸವಿಸ್ತಾರವಾಗಿ ನಮ್ಮ ಕುಡ್ಲ ನ್ಯೂಸ್ 24x7 ನಲ್ಲಿ ವರದಿಯನ್ನ ಬಿತ್ತರಿಸಲಾಗಿತ್ತು. ಇದೀಗ ನಮ್ಮ ವರದಿಗೆ ಸ್ಪಂದಿಸಿದ ಸ್ಥಳೀಯ ಶಾಸಕ ಉಮಾನತ್ತ ಕೋಟೆಲ್ ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆಯನ್ನ ಆಲಿಸಿ ಅಲ್ಲಿನ ಕಾರ್ಮಿಕರಿಗೆ ಸಾಂತ್ವನ ನೀಡಿದ್ದಾರೆ. ಮಾತ್ರವಲ್ಲದೆ ಮುಂದಿನ ದಿನಗಳಲ್ಲಿ ಮನೆ ಕಟ್ಟಿಕೊಡುವಂತಹ ಭರವಸೆಯನ್ನ ಶಾಸಕರು ನೀಡಿದ್ದಾರೆ. ಇನ್ನೊಂದು ಕಡೆ ಕಾರ್ಮಿಕರನ್ನ ಎಚ್ಚರಿಸಿದ ಶಾಸಕರು ಮಹಾಮಾರಿ ಕೊರೋನಾದಂತಹ ಕಾಯಿಲೆಗಳು ಬರುವಾಗ ಇಂತಹ ಸಮಸ್ಯೆಯನ್ನ ಯಾಕೆ ಮುಚ್ಚಿಟ್ಟಿದ್ದೀರಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಮಾತ್ರವಲ್ಲದೆ ಲಾಕ್ಡೌನ್ ಬಳಿಕ ಎಲ್ಲ ವಲಸೆ ಕಾರ್ಮಿಕರು ಇಲ್ಲಿಂದ ಬೇರೆ ಕಡೆ ಬಾಡಿಗೆ ಮನೆ ಮಾಡಿಕೊಡುವಂತೆ ಸೂಚಿಸಿದ್ದಾರೆ. ಪಂಚಾಯತ್ 2-3 ಸತಿ ನಿರ್ಣಯ ಮಾಡ್ತದೆ ಕಡಪುಡ್ದ ಕೆಡಿಬಿದ ಕುಲ್ಲಾವೇನೆ ಆತಗೆ ಗಮನ ಒಂದು ಸೇರಿ ಹೊರ ಕೆಡಿಬಿದ ಆಫೀಸರ್ ಬಂದು ಮೂಲ ವಿಸಿಟ್ ಮಾಡ್ತಾ ಹೋಗ್ತೇವೆ. ಮನೆ ನೋಡ್ಬೇಕು, ಬೇರೆ ಎಲ್ಲಾದ್ರೂ ಮನೆ ಮಾಡಿ ಬಾಡಿಗೆಗೆ ಕೂತ್ಕೊಳ್ಳಿ. ಯಾಕಂತ ಹೇಳಿದ್ರೆ ನಿಮ್ಮ ಒಳಿತಿಗೆ, ನಮ್ಮ ಅಲ್ಲ, ನಿಮ್ಮ ಒಳ್ಳೇದಕ್ಕಾಗಿ ಹೇಳುವಂತದ್ದು. ನಾವು ಅವ್ರು ದುಡ್ಡು ತಗೊಳ್ಳುವಂತದ್ದು ಇಲ್ಲ. ನೋಡಿ, ಇವರೆಲ್ಲ ಪಂಚಾಯತ್ನ ಮೆಂಬರ್ಸ್ ಏನ್ ಹೇಳ್ತಾರೆ, ಒಂದು ಕಷ್ಟಪಡ್ತಾ ಇದ್ದಾರೆ ಎಂಬ ಒಂದು ಸೀನ್ ಅನ್ನ ದೃಶ್ಯವನ್ನ ನನಗೆ ನಮ್ಮ ಕುಡ್ಲದಲ್ಲಿ ತೋರಿಸಿದ್ರು. ಇಂಥ ಸಮಸ್ಯೆ ನಿಮ್ಮ ಕ್ಷೇತ್ರದಲ್ಲಿದೆ, ನೀವೇನು ಮಾಡ್ತಾ ಇದ್ದೀರಿ ಅಂತ ನನ್ನ ಹತ್ರ ಕೇಳಿದರು. ಕೂಡಲೇ ನಾನು ನಾಳೆ ಹೋಗ್ತೇನೆ, ನಾಳೆ ಹೋಗಿ ಅದನ್ನು ಗಮನಿಸಿ ಪರಿಶೀಲಿಸ್ತೇನೆ ಎಂಬ ಮಾತನ್ನು ಕೊಟ್ಟಿದ್ದೇನೆ. ಆ ಪ್ರಕಾರ ಇವತ್ತು ನಾನು ಇಲ್ಲಿಗೆ ಬಂದಿದ್ದೇನೆ. ಇಲ್ಲಿ ಒಂದು ಹೇಳುವವರು ಕೇಳುವವರು ಯಾರಿಲ್ಲ, ನಾವಿಲ್ಲಿ ಕೂತ್ಕೊಳ್ಬೋದು ಅಂತ ಅನ್ನಿಸಿಕೊಂಡಿದ್ದಾರೆ ಪಾಪ ಅವರು. ಆದರೆ ಯಾರು ಈ ಭೂಮಿಯನ್ನು ಮೊದಲು ಕೆಡಿಬಿಗೆ ಬಿಟ್ಟು ಕೊಟ್ಟಿದ್ದರ ಮೊತ್ತವನ್ನು ಅಥವಾ ಹಣವನ್ನು ಪಡ್ಕೊಂಡು ಹೋದಂಥ ಜನ ಇದ್ದಾರೆ, ಅವರು ಇವರಿಂದ ಸಣ್ಣ ಪುಟ್ಟ ಬಾಡಿಗೆಗಳನ್ನು ವಸೂಲು ಮಾಡ್ತಾ ಇದ್ದಾರೆ. ಇದು ತಪ್ಪು. ಇದು ನಮ್ಮ ಗಮನಕ್ಕೆ ಬಂದಿದೆ. ನಮ್ಮ ಕುಡ್ಲ ಚಾನಲ್ನವರ ನಮಗೆ ಈ ಗಮನಕ್ಕೆ, ಚಾನಲ್ನವರು ನನ್ನ ಗಮನಕ್ಕೆ ಇದನ್ನು ತಂದಿದ್ದಾರೆ. ಬಹುಶಃ ನಾನು ಈ ಕುಟುಂಬದ ಜೊತೆ ಮಾತಾಡ್ತಾ ಇದ್ದೇನೆ ಇವತ್ತು. ಎಲ್ಲಿ ಕೆಲಸ ಮಾಡ್ತೀರಿ, ಏನು ಮಾಡ್ತೀರಿ ಅಂತ ಕೇಳುವಾಗ ನಾವು ಇಂಥ ಕಡೆಗೆ ಉಡೋ ಸ್ಟೋರಿಗೆ, ಬೇರೆ ಬೇರೆ ಕಡೆಗೆ ಸ್ಟೇಟ್ ಬ್ಯಾಂಕಿಗೆ ಕೆಲಸಕ್ಕೆ ಹೋಗ್ತೇವೆ ರೀ, ರಾತ್ರಿ ಬರ್ತೇವೆ, ಇಲ್ಲಿ ತುಂಬ ಜನ ನಮ್ಮ ಹಿರಿಯರಿದ್ದರು, ಅವರು ಹೋದ ಮೇಲೆ ನಾವು ಬಂದು ಕೂತ್ಕೊಳ್ತಾ ಇದ್ದೇವೆ ಅಂತ ಒಂದು 10-15 ವರ್ಷಗಳಿಂದ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ನಾನು ಅವರಿಗೆ ಹೇಳಿದ್ದೇನೆ, ನಿಮಗೆ ಊಟಕ್ಕೆ ಅಥವಾ ಏನೋ ಒಂದು ಹೊಟ್ಟೆ ಪಾಡಿಗಾಗಿ ಏನಾದರೂ ಕಷ್ಟ ಇದ್ದರೆ, ಈಗ ಕೆಲಸ ಇಲ್ಲದಿದ್ದರೆ ನಾವು ಅದಕ್ಕೆ ವ್ಯವಸ್ಥೆ ಮಾಡ್ತೇವೆ. ನಾನು ಪಂಚಾಯತಿನ ಈಗಾಗಲೇ VA ಅನ್ನು ಕರೆದಿದ್ದೇನೆ. ಈ ಭಾಗದ ನಮ್ಮ ಜನ ಅವರಿಗೆ ಏನು ಊಟದ ವ್ಯವಸ್ಥೆ ಅಥವಾ ಅವರಿಗೆ ಏನೋ ಗಂಜಿಯನ್ನು ಕೊಡುವಂಥ ವ್ಯವಸ್ಥೆ, ಗಂಜಿ ಕೇಂದ್ರದ ವ್ಯವಸ್ಥೆಯನ್ನು ಕೂಡಲೇ ನಾವು ಅದಕ್ಕೆ ಮಾಡ್ತೇವೆ. ಆದರೆ ಒಂದು, ಈಗಾಗಲೇ ಇದು ಸರ್ಕಾರ ಇದನ್ನು ಸ್ವಾಧೀನಪಡಿಸಿಕೊಂಡು, KDB ಇದನ್ನು ಸ್ವಾಧೀನಪಡಿಸಿಕೊಂಡಿರುವುದರಿಂದ ಈ ನಮ್ಮ ಏನು ಈಗಿನ ಸಮಸ್ಯೆ ಇದೆ, ತಾತ್ಕಾಲಿಕ ಸಮಸ್ಯೆ, ಇದು ಪರಿಹಾರ ಆದ ಕೂಡಲೇ ನೀವು ಬೇರೆ ಬಿಡಾರವನ್ನು ನೀವು ಹುಡುಕಬೇಕು, ಇದನ್ನು ತೆರವುಗೊಳಿಸಬೇಕು ಅಂತ ಈಗ ಸ್ಪಷ್ಟ ಸೂಚನೆಯನ್ನು ನಾನು ಅವರಿಗೆ ಕೊಟ್ಟಿದ್ದೇನೆ.